ನವದುರ್ಗೆಯರನ್ನ ಆರಾಧಿಸುವ ವಿಶಿಷ್ಟ ಹಬ್ಬ ನವರಾತ್ರಿಗೆ ಸಂಭ್ರಮದ ತೆರೆ ಬಿದ್ದಿದೆ. ಕಳೆದ ಬಾರಿ ಕೋವಿಡ್ ಕಾರಣದಿಂದಾಗಿ ಒಂದಷ್ಟು ನೀರಸವಾಗಿದ್ದಂತಹ ನವರಾತ್ರಿ ಈ ಬಾರಿ ಎಲ್ಲ ರೀತಿಯಿಂದಲೂ ಸಂಭ್ರಮ ಕಳೆಕಟ್ಟಿದ್ರು. ಹಲವಾರು ವಿಚಾರಗಳನ್ನು, ಧಾರ್ಮಿಕ ಆಚರಣೆಗಳನ್ನು ಕೊಂಚ ಮಟ್ಟಿಗೆ ನಿಲ್ಲಿಸಲಾಗಿದೆ. ಮಂಗಳೂರಿನ ದಸರಾ ಎಂದೇ ಖ್ಯಾತಿ ಪಡೆದಿರುವಂತಹ ಕುದ್ರೋಳಿಯಲ್ಲಿ ಈ ಬಾರಿಯೂ ಶೋಭಾಯಾತ್ರೆ ಇದ್ದಿಲ್ಲ. ಅದೇ ರೀತಿಯಾಗಿ ಬಾಳೆಹೊನ್ನೂರು, ಬಾರ್ಕೂರು, ಕೊಲ್ಲೂರು ಸೇರಿದಂತೆ ವಿವಿಧೆಡೆ ನವರಾತ್ರಿಗೆ ಸಂಭ್ರಮದ ತೆರೆ ಬಿದ್ದಿದೆ. ಬಾಳೆಹೊನ್ನೂರು ಶ್ರೀ ದುರ್ಗಾದೇವಿ ನವರಾತ್ರಿ ಪೂಜಾ ಸಮಿತಿಯ ವತಿಯಿಂದ ನಡೆಯುತ್ತಿರುವ 12ನೇ ವರ್ಷದ ದುರ್ಗಾ ಪೂಜಾ ಮಹೋತ್ಸವದ ಧಾರ್ಮಿಕ ಸಭೆಯಲ್ಲಿ ಗುಬ್ಬಿ ತಾಲೂಕಿನ ದೊಡ್ಡನಗುಣಿಯ ಹಿರೇಮಠದ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನವನ್ನು ನೀಡಿದರು. ಮಧ್ಯಾಹ್ನದ ಬಳಿಕ ದುರ್ಗಾದೇವಿಯ ವಿಗ್ರಹದ ಜಲಸ್ತಂಭನ ವೈಭವದ ಶೋಭಾಯಾತ್ರೆ ಪಟ್ಟಣದಲ್ಲಿ ಸಾಗಿತು. ಆ ಬಳಿಕ ಭದ್ರಾ ನದಿಯಲ್ಲಿ ವಿಗ್ರಹವನ್ನು ಜಲಸ್ತಂಭನಗೊಳಿಸಲಾಯಿತು. ಅದೇ ರೀತಿಯಾಗಿ ಕಚ್ಚೂರು ಶ್ರೀ ಮಾಲ್ದಿದೇವಿ ದೇವಸ್ಥಾನ ಮತ್ತು ಬಬ್ಬಸ್ವಾಮಿ ಮೂಲಕ್ಷೇತ್ರದಲ್ಲಿ ನವರಾತ್ರಿ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ಚಂಡಿಕಾ ಯಾಗ ನಡೆಯಿತು. ಅನೇಕರು ಚಂಡಿಕಾ ಯಾಗದಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ನಾನಾ ಭಾಗಗಳಿಂದ ಆಗಮಿಸಿದ ಭಕ್ತಾದಿಗಳು ಮಕ್ಕಳಿಗೆ ವಿದ್ಯಾರಂಭ ಸನ್ನಿಧಾನದಲ್ಲಿ ಮಾಡಿಸಿದ್ರು. ದೇವಸ್ಥಾನದ ಆವರಣದಲ್ಲಿ ಭಜನೆ, ತುಲಾಭಾರ ಸೇವೆಗಳು ನಡೆದವು. ಮಂಗಳೂರು ದಸರಾ ಎಂದೇ ಖ್ಯಾತಿ ಪಡೆದಿರುವಂತಹ ಕುದ್ರೋಳಿಯ ಗೋಕರ್ಣ ಅಂತ ಕ್ಷೇತ್ರದಲ್ಲಿರುವಂತಹ ಅತ್ಯದ್ಭುತ ನವದುರ್ಗೆಯರ ಒಂದು ವಿಶೇಷ ಶೋಭಾಯಾತ್ರೆ ಈ ಬಾರಿ ನಡೆದಿಲ್ಲ. ಆದರೂ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ರು. ಮೆರವಣಿಗೆ ಇಲ್ಲದೆ ನವದುರ್ಗೆಯರನ್ನ ಜಲಸ್ತಂಭನ ಮಾಡಲಾಯಿತು. ಇದೇ ರೀತಿಯಾಗಿ ಕುದ್ರೋಳಿಯಲ್ಲಿ ಹುಲಿವೇಷದ ರಂಗು, ಅದೇ ರೀತಿಯಾಗಿ ಮಂಗಳೂರು ನಗರದಾದ್ಯಂತ ನವರಾತ್ರಿಯ ಕೊನೆಯ ದಿನ ಬಹಳ ತುಂಬಿದ್ರು. ವಿವಿಧ ವೇಷಗಳು ಕಂಗೊಳಿಸಿದವು. ಶಾರದೆಯನ್ನ ದೇವಸ್ಥಾನದ ಆವರಣದಲ್ಲಿ ಶೋಭಾಯಾತ್ರೆ ಮೂಲಕ ಜಲಸ್ತಂಭನಗೊಳಿಸಲಾಯಿತು. ಪ್ರತಿ ವರ್ಷವೂ ಕುದ್ರೋಳಿಯ ದಸರಾ ಅಥವಾ ಕುದ್ರೋಳಿ ನವರಾತ್ರಿ ಮಂಗಳೂರು ದಸರಾ ಎಂದೇ ಪ್ರಸಿದ್ಧಿ. ತಡರಾತ್ರಿವರೆಗೂ ನವದುರ್ಗೆಗಳ ಮೆರವಣಿಗೆ ಸಾಗುತ್ತೆ. ಅದೆಷ್ಟೋ ಟ್ಯಾಬ್ಲೋಗಳಿರುತ್ತೆ. ಆದರೆ ಕಳೆದ 2 ವರ್ಷಗಳಿಂದ ಕೋವಿಡ್ ಕಾರಣದಿಂದ ಶೋಭಾಯಾತ್ರೆಯನ್ನು ಆಯೋಜನೆ ಮಾಡಲಾಗಿಲ್ಲ. ಆದರೂ ಭಕ್ತಾದಿಗಳ ಸಂಭ್ರಮಕ್ಕೇನು ಕಡಿಮೆ ಇರಲಿಲ್ಲ. ಲಕ್ಷೋಪ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇಲ್ಲಿಗೆ ಮಂಗಳೂರು ದಸರಾ ಕೂಡ ಸಂಪನ್ನಗೊಂಡಿತು.